ಮಂಗಳೂರು ಬೆಂಗಳೂರು ಹೆದ್ದಾರಿಯ ಶಿರಾಡಿ ಘಾಟ್ನಲ್ಲಿ ರಾತ್ರಿ ವೇಳೆ ಬುಲೆಟ್ ಟ್ಯಾಂಕರ್ ಸೇರಿದಂತೆ 10 ವೀಲರ್ ಸಂಚಾರಕ್ಕೆ ಹಲವು ವರ್ಷಗಳಿಂದ ನಿರ್ಬಂಧ ಹೇರಲಾಗಿದೆ. ರಾತ್ರಿ ವೇಳೆ ಘಾಟ್ ರಸ್ತೆಯಲ್ಲಿ ಉಂಟಾಗ್ತಾ ಇದ್ದ ಅಪಘಾತಗಳು ಹಾಗೂ ಬ್ಲಾಕ್ ತಪ್ಪಿಸಲು ಈ ನಿಯಮ ಜಾರಿ ಮಾಡಲಾಗಿತ್ತು. ಆದರೆ ಶಿರಾಡಿ ಘಾಟ್ ಅಗಲೀಕರಣವಾದ ಬಳಿಕ ಈ ನಿಯಮ ಸರಿಯಾಗಿ ಪಾಲನೆ ಆಗ್ತಾ ಇರಲಿಲ್ಲ. ಇದೀಗ ಈ ರಸ್ತೆಯಲ್ಲಿ ಮತ್ತೆ ಅಗಲೀಕರಣದ ಕಾಮಗಾರಿ ನಡೆಯುತ್ತಾ ಇತ್ತು. ಸಕಲೇಶಪುರ ವ್ಯಾಪ್ತಿಯ ಮಾರನಹಳ್ಳಿಯಿಂದ ಸಕಲೇಶಪುರ ತನಕದ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಟ್ರಾಫಿಕ್ ಜಾಮ್ ಆಗಿದೆ. ರಸ್ತೆ ಅಗಲೀಕರಣದ ಕಾಮಗಾರಿ ಇದಕ್ಕೆ ಪ್ರಮುಖ ಕಾರಣ ಆಗಿದ್ರು. ರಾತ್ರಿ ವೇಳೆಯಲ್ಲಿ ಈ ರಸ್ತೆಯಲ್ಲಿ ಸಾಗ್ತಾ ಇರುವ ಬುಲೆಟ್ ಟ್ಯಾಂಕರ್ಗಳು ಕೂಡ ಕಾರಣ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ರಾತ್ರಿ ಪೂರ್ತಿ ವಾಹನಗಳ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದ್ದು ಮುಂಜಾನೆ ವೇಳೆಗೆ ನಿಧಾನವಾಗಿ ಚಲಿಸಲು ಆರಂಭ ಆಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬುಲೆಟ್ ಟ್ಯಾಂಕರ್ಗಳು ಇದ್ದ ಕಾರಣ ಇನ್ನೊಂದು ಬದಿಯ ಘನವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಗಲು ವೇಳೆ ಮಾತ್ರ ಟ್ಯಾಂಕರ್ಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಎಂಬ ಕಾನೂನು ಮತ್ತೆ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತ ಪ್ರಯಾಣಿಕರು ಆಗ್ರಹಿಸಿದ್ದಾರೆ.